ಗಾಡಿ ರೀಪೂರ ಯಾರು ಎಲ್ಲ ಜನರು ಎಲ್ಲರಿಗೆ ನೋವಾದವರೇ ಇರೋದು. ಎಲ್ಲರಿಗೆ ನೋವಾಗಿ ಜಾಸ್ತಿ ಮಾಡ್ತಾರೆ, ಟಿಕೆಟ್ಗೆ 18% ಜಾಸ್ತಿ ಮಾಡ್ತಾರೆ. KSRTC ಅವರ ಕಾರ್ಮಿಕರು ಜಾಸ್ತಿ ಮಾಡಿ ಅಂತ ಕೇಳ್ತಾರೆ. ಆದ್ರೆ ಅವರ ಸಂಬಳದಲ್ಲಿ ಜಾಸ್ತಿ ಆಗಿದೆಯಾ? ಯಾರಿಗಾದ್ರು ಸಂಬಳ ಜಾಸ್ತಿ ಆಗಿದೆಯಾ? ಇಲ್ಲ, ಸಂಬಳ ಜಾಸ್ತಿ ಆಗಲಿಲ್ಲ. 400 ರೂಪಾಯಿ ಗ್ಯಾಸ್ ಸಿಲಿಂಡರ್ಗೆ ಎಷ್ಟು? 800 ರೂಪಾಯಿ. 800 ರೂಪಾಯಿ ಮಹಿಳೆಯರು ನೋಡಿ ಗ್ಯಾಸ್ ಸಿಲಿಂಡರ್ ಅಂತ ನಿಂತ್ಕೊಂಡಿದ್ದಾರೆ. 800 ರೂಪಾಯಿ ಮಾಡಿದ್ದಾರೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಹಾಗಾಗಿ ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ಎತ್ತಿನ ಗಾಡಿಯಿಂದ ಪ್ರಾರಂಭ ಮಾಡ್ತೇವೆ. ಮುಂದೆ ಒಂದು ಎತ್ತಿನ ಗಾಡಿ ನಿಂತಿದೆ, ಅಲ್ಲಿ ಕೋಣಗಳು ಎತ್ತಿನ ಗಾಡಿ ನಿಂತಿದೆ. ಎತ್ತಿನ ಗಾಡಿಯ ಕೋಣಗಳಿಗೆ ಕೂಡ ತಲೆಬಿಸಿ ಆಗಿದೆ. ಏನು? ಮೋದಿಯ ಅಹಂಕಾರ ನೋಡಿ, ಮೋದಿಯ ಅಹಂಕಾರ ನೋಡಿ. ಎತ್ತಿನ ಗಾಡಿಯ ಎತ್ತುಗಳಿಗೂ ಇವತ್ತು ಕೋಪ ಬಂದಿದೆ, ಆಕ್ರೋಶ ಬಂದಿದೆ. ಹಾಗಾದ್ರೆ ಎತ್ತುಗಳಿಗೆ ಆಕ್ರೋಶ ಬರಬೇಕಿದ್ರೆ ನಮಗೆಷ್ಟು ಆಕ್ರೋಶ ಬರಬಾರ್ದು? ಮೋದಿಯ ಆರ್ಥಿಕ ವಿರೋಧಿ ನೀತಿಗೆ, ಮೋದಿಯ ಆರ್ಥಿಕ ವಿರೋಧಿ ನೀತಿಗೆ, ಮೋದಿಯ ಆರ್ಥಿಕ ವಿರೋಧಿ ನೀತಿಗೆ ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಇಳಿಸಲೇಬೇಕು, 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 ಇಳಿಸಲೇಬೇಕು. ಬಡವರನ್ನ ಬೀದಿ ಪಾಲು ಮಾಡಿದ ಭಾರತ ದೇಶದ ಪ್ರಧಾನಮಂತ್ರಿಗೆ, ಬಡವರನ್ನು ಬೀದಿ ಪಾಲು ಮಾಡಿದ ಭಾರತ ದೇಶದ ಪ್ರಧಾನಮಂತ್ರಿಗೆ, ಭಾರತ ಜನರನ್ನ ಮೋಸ ಮಾಡಿದ ದೇಶದ ಪ್ರಧಾನಮಂತ್ರಿಗೆ, ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗೆ. ಹಾಗಾಗಿ ನೀವು ದಯವಿಟ್ಟು ಯಾರು ಗಾಡಿಯನ್ನ ಸ್ಟಾರ್ಟ್ ಮಾಡಿ ಅದನ್ನು ಕೂತ್ಕೊಂಡು ಹೋಗಬಾರ್ದು. ಗಾಡಿಯನ್ನು ದೂಡಿ ಒಬ್ಬ ಚಾಲಕ ಮಾತ್ರ ಕಾರಿನಲ್ಲಿ ಕೂತ್ಕೊಳ್ಬೇಕು. ಯಾಕೆ? ಗಾಡಿಯದ್ದು ಸ್ಟಾರ್ಟ್ ಅಲ್ಲಿ ಇರಬೇಕು, ಪವರ್ ಸ್ಟೇರಿಂಗ್ ಇದ್ದ ಕಾರಣ. ಮತ್ತು ಎಲ್ಲರೂ ಮತ್ತು ಫಸ್ಟ್ ನನ್ನದು ಎತ್ತಿನ ಗಾಡಿ ಹೋಗ್ತದೆ, ಅಲ್ಲಿದೆ. ಅದರ ನಂತರ ನಮ್ಮ ಗ್ಯಾಸ್ ಸಿಲಿಂಡರ್ ಹೋಗ್ತದೆ. ವಿಕ್ಟೋರಿಯಾ ಅವರು ಮತ್ತು ಸೈರಾ ಅವರು ನಮ್ಮ ತಗೊಂಡಿದ್ದಾರೆ, ಪರಸ್ ಅವರು, ನೀವಿಬ್ಬರು. ಅದರ ನಂತರ ಕಟ್ಟಿಗೆಗಳು ಹೋಗ್ತದೆ ಅದರ ಹಿಂದಿನಿಂದ. ನಮ್ಗೆ ಅಲ್ಲಿ ಹೋಗಿ ಚಾ ಮಾಡ್ಲಿಕ್ಕೆ ಉಂಟು ಕಟ್ಟಿಗೆಗಳು. ಅಲ್ಲಿ ಚಾ ಮಾಡ್ಲಿಕ್ಕೆ ನಮ್ಗೆ ಇದೇ ಕಟ್ಟಿಗೆ ಕೊಂಡು ಹೋಗ್ಬೇಕು. ಹಾಗಾಗಿ ಅಲ್ಲಿ ಚಾ ಮಾಡ್ಲಿಕ್ಕೆ. ಅದರ ನಂತರ ನಮ್ಮ ಸೈಕಲ್ಗಳು ಹೋಗ್ತವೆ ದೂಡಿಕೊಂಡು. ಅದರ ನಂತರ 2 ವೀಲರ್ 2 ವೀಲರ್ಸ್ಗಳು ಉಂಟು. ಮತ್ತೆ ಮೆಲ್ಲಮೆಲ್ಲನೆ ಹೋಗೋದು. ಆಯ್ತು, ಅಲ್ಲಿ ಹೋಗಿ ರೆಡಿ ಆಗಿದೆ. ಮತ್ತೆ ನಾವು ಯಾರು ಅವಸರ ಮಾಡ್ಲಿಕ್ಕೆ ಕೊಡ್ದು ಡೆಲ್ಲಿಗೆ ಕೇಳಬೇಕು. ಯಾರಿಗೆ ಕೇಳಬೇಕು? ಮೋದಿಗೆ ಕೇಳಬೇಕು, ಶೋಭಕ್ಕನಿಗೆ ಅಲ್ಲ, ಯಡಿಯೂರಪ್ಪನಿಗೆ ಅಲ್ಲ. ಯಾರಿಗೆ ಕೇಳಬೇಕು? ನಳಿನ್ ಕುಮಾರ್ ಕಟೀಲನಿಗೆ ಅಲ್ಲ, ಮೋದಿಗೆ ಕೇಳಬೇಕು. ನಮ್ಮ ಸೌಂಡ್ ಇಲ್ಲಿ ಕೇಳಬೇಕು, ಮೋದಿಗೆ ಕೇಳಬೇಕು. ಆಯ್ತಾ? ಹಾಗಾಗಿ ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಸತೀಶ್ ಬೆಂಗಲ್ ಎಲ್ಲಿ ಆದಿದ್ರಿ? ನಿಮ್ಮ ಪರವಾಗಿ ಅಲ್ಲಿ ಮಾತಾಡಬೇಕಾ? ಸರ್ಕಾರದ ನೀತಿಗೆ ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ?
அங்கனக்குழு அக்க பக்கத்துல சால கரண்ட்டுக்குழு ஏழு வெடிச்சுக்குழு நல்ல டெல்லிக்குழு டெல்லி ಗಾಡಿಗಳು ఇక్కడ ಮಾತ್ರ ಪ್ರತಿಪರ್ತಿಕೊಂಡು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಜಾಸ್ತಿಯಾಗುವುದು ಆತ ಕೇಂದ್ರ ಸರ್ಕಾರ ಜನ ವಿರೋಧ ಮಾಡ್ಕೊಂಡು